ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ನ ಆಂಕಾಲಜಿ ಸೆಂಟರ್ನಲ್ಲಿ ಸಗಿನೋವಾ ಕೋ-60 ಸೋರ್ಸ್ ಎಚ್ಡಿಆರ್ ಬ್ರಾಚ್ ಥೆರಪಿ ಘಟಕ ಮತ್ತು ಚರ್ಮಶಾಸ್ತ್ರ ಹಾಗೂ ದಂತ ಚಿಕಿತ್ಸಾ ವಿಭಾಗದ ಆಡಿಯೋಲಜಿ ಯೂನಿಟ್ ಆಫ್ ಸ್ಪೀಚ್ ಮತ್ತು ಹಿಯರಿಂಗ್ ಹಾಗೂ ಎಫ್ಎಂಸಿಐ ಎವಿ ರೆಕಾರ್ಡಿಂಗ್ ಸ್ಟುಡಿಯೋದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಕಂಕನಾಡಿಯ ಫಾದರ್ ಮುಲ್ಲರ್ನ ಆಂಕಾಲಜಿ ಕೇಂದ್ರದಲ್ಲಿ ನೂತನವಾಗಿ ಕಾರ್ಯಾರಂಭಗೊಂಡ ಎಚ್ಡಿಆರ್ ಬ್ರಾಚಿ ಥೆರಪಿ ಘಟಕವನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನಾ ಅವರು ಉದ್ಘಾಟಿಸಿದರು. ಬಳಿಕ ಆಸ್ಪತ್ರೆಯ ಯುಟಿಲಿಟಿ ಕಟ್ಟಡದಲ್ಲಿ ಚರ್ಮಶಾಸ್ತ್ರ ಹಾಗೂ ದಂತ ಚಿಕಿತ್ಸಾ ವಿಭಾಗದ ಆಡಿಯೋಲಜಿ ಯೂನಿಟ್ ಆಫ್ ಸ್ಪೀಚ್ ಮತ್ತು ಹಿಯರಿಂಗ್ ಹಾಗೂ ಎಫ್ಎಂಸಿಐ ಎವಿ ರೆಕಾರ್ಡಿಂಗ್ ಸ್ಟುಡಿಯೋದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನಾ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಫಾದರ್ ಮುಲ್ಲರ್ ಸಂಸ್ಥೆಯು ಹೊಸ ಆವಿಷ್ಕಾರವನ್ನು ಹೊರತರುತ್ತಿದೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಹೊಸ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದರು. Every time we come to Father Muller's, there is something new. There was a professor, he is still living in seminary when we are studying. You should discover one new thing every day. One new thing which you have never discovered. And I think at Father Muller is a house of surprises, that we discover something new every day. Either a new disease or a new symptom or also a new person here with the same or a new medicine or anything. For today there is a new studio, a new vision, new mission, everything, something new should happen here. ಫಾದರ್ ಮುಲ್ಲರ್ ಸಂಸ್ಥೆಯ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲ್ಲೋ ಮಾತನಾಡಿ, ಸಮಾಜಕ್ಕೆ ಇನ್ನಷ್ಟು ಪ್ರಯೋಜನವಾಗಲಿದೆ ಎಂದು ಆಶಿಸಿದರು. I say Dr. Sanjeev Rai, I called him when this building was put up that time. Father, ಎಂಚಿನ ರೆಟಲ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಒಂದು 4 ಫ್ಲೋರ್ ನಾವು ನಿಂತಬಹುದು. ಫೌಂಡೇಶನ್ is also strong ಉಂಟು. So that I remember, and the time had come to raise at least 2 or 3 floors, and we have kept your word in mind. That time foundation is strong. That time only foundation is strong. He said that time only when Mr. Christopher had given this architecture of this building. So we have raised our floor. Now one thing, Father ji said at midnight he came at 2 o'clock and so on. Just it was raining, thundering and all that. The man who walked in our campus, then most of us highest steps may be counted is of Father Ajit. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮಿನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಜೀವನ್ ಸಿಕ್ವೆರಾ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.